ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತನರ ದಿನಾಚರಣೆಯ ಪ್ರಯುಕ್ತ ಕದ್ರಿ ಮಲ್ಲಿಕಟ್ಟಿಯಲ್ಲಿರುವ ಲಯನ್ಸ್ ಸೇವಾ ಮಂದಿರದ ಮುಂಭಾಗದಿಂದ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ನವರೆಗೆ ವಿಶೇಷ ಮಕ್ಕಳಿಂದ ಪಥಸಂಚಲನ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಹೇಳಿದರು. ಅವರು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿ ಇರುವ ಕಾರಣ ಡಿಸೆಂಬರ್ 3ನೇ ತಾರೀಕಿನಂದು ಆಚರಿಸಲ್ಪಡುವ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 8ರಿಂದ 9 ವಿಶೇಷ ಶಾಲೆಗಳಿಂದ ಸುಮಾರು 150ರಿಂದ 200 ಮಂದಿ 18 ವರ್ಷ ಮೀರಿರುವ 2 ಡೋಸ್ ವ್ಯಾಕ್ಸಿನ್ ಪಡೆದಿರುವ ಭಿನ್ನ ಸಾಮರ್ಥ್ಯದ ಮಕ್ಕಳು ಈ ಪಥಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ. ಹೋಟೆಲ್ ವುಡ್ಲ್ಯಾಂಡ್ ಇದರ ಮಾಲಕರಾದ ಗಣೇಶ್ ಶೆಟ್ಟಿಯವರು ಪಥಸಂಚಲನವನ್ನು ಉದ್ಘಾಟಿಸಲಿರುವರು. ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನ ದೇರಬೈಲ್ ಕೊಂಚಾಡ್ ಇದರ ಮುಕ್ತೇಶ್ವರವಾಗಿರುವ ರಮಾನಂದ ಭಂಡಾರಿ ಹಾಗೂ ಉದ್ಯಮಿ ಸುಧೀರ್ ಕದ್ರಿ ಮಾರುಕಟ್ಟೆ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆ, ವರ್ಲ್ಡ್ ಡಿಸೇಬಲ್ ಡೇ. ಇಡೀ ಜಗತ್ತಿನಾದ್ಯಂತ ಒಂದು ಆಚರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅಂಗವಿಕಲರಿಗಾಗಿ. ಆದರೆ ಕರ್ನಾಟಕದಲ್ಲಿ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ನಮಗೆ ಕೇಂದ್ರ ಇಲಾಖೆಯಿಂದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಲ್ಲಿಯ ನಿರ್ದೇಶಕರಿಂದ ಒಂದು ಪತ್ರ ಬಂತು. ಏನು ಅಂತ ಹೇಳಿದ್ರೆ, ನೀತಿ ಸಂಹಿತೆ ಜಾರಿಯಲ್ಲಿದೆ, ಈ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ, ಮುಂದೆ ಜನವರಿ ತಿಂಗಳಲ್ಲಿ ಮಾಡಲಿಕ್ಕೂ ಸಾಕು ಅಂತ ಹೇಳಿ. ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ವಿಕಲಚೇತನರಿಗೆ ಸಂಬಂಧಪಟ್ಟಂತಹ ಹಬ್ಬ. ಅವರನ್ನ ನೆನಪಿಸಿಕೊಳ್ಳುವ, ಅವರನ್ನ ಗುರುತಿಸಿಕೊಳ್ಳುವಂತಹ ಒಂದು ಹಬ್ಬ. ನಮ್ಗೆ ಬಹಳ ಬೇಸರ ಅನಿಸ್ತದೆ ಇದನ್ನ ಮುಂದೂಡಿರುವುದು. ಅದು ಆ ಪರ್ಟಿಕ್ಯುಲರ್ ಡೇ ಅದೇ ದಿವಸ ಆಚರಣೆ ಆಗ್ಬೇಕು. ಈ ದೃಷ್ಟಿಯಲ್ಲಿ ನಾವು ಸಂಸ್ಥೆಯ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನ ಮಾಡಿದೆವು. ಸಭೆ ಮಾಡಿದಾಗ ಏನು ಈ ಕಾರ್ಯಕ್ರಮವನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ, ಬಟ್ ಸಾರ್ವಜನಿಕವಾಗಿ ಒಂದು ಎಚ್ಚರ ಮೂಡಬೇಕು. ಹೌದು, ಈ ದಿವಸ ವಿಕಲಚೇತನರ ದಿನಾಚರಣೆ, ವರ್ಲ್ಡ್ ಡಿಸೇಬಲ್ ಡೇ ಅಂತ ಹೇಳಿಕೊಂಡು ಒಂದು ಪಥಸಂಚಲನದ ಕಾರ್ಯಕ್ರಮ ಮಾಡಿದೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷೆ ರೇಷ್ಮಾ ಸೆರಾಬು, ಜಿಲ್ಲಾ ಘಟಕದ ಉಪಾಧ್ಯಕ್ಷೆ ಸುಮಾಡಿ ಸಿಲ್ವಾ, ಜಿಲ್ಲಾ ಘಟಕದ ಕಾರ್ಯದರ್ಶಿ ಸುಪ್ರೀತಾ ತನೂಜ್, ಸಂಘದ ಖಜಾಂಚಿ ಧನಂಜಯ್ ವರ್ಮಾ ಉಪಸ್ಥಿತರಿದ್ದರು.